चतुष्पादं महाभीमं उग्ररूपं भयंकरं एवं ध्यात्वा अर्धरात्रो शत्रुसंहारकारिणो साधकानामितार्थाय पुरोरान्तं महद्भुतं सपार्षदपद्युर्वी धर्मदेवताभ्यो नमः प्रार्थना समर्पयामि. ಗ್ರಾಮ ರಾಷ್ಟ್ರದಗಳು ಯಜಮಾನ ವರ್ಗದಗಳು ಭಕ್ತವೃಂದದಗಳು ಮಾನಸ ಸೇರಿದ್ದು ಗಾಯತ್ರಿ ಸಾವಿತ್ರಿ ಸರಸ್ವತಿ ದುರ್ಗಾಪರಮೇಶ್ವರಿ ಎಡಬಲರು ವೀರಭದ್ರ ದೇವಿಯರು ಮಹಾಗಣಪತಿ ದೇವಿಯರೆಂದು ತುಂಬುದಿ ಒಂದ್ಲ ಅದೇ ಪ್ರಕಾರವಾದ ಈ ಜಾತಿ ನೆಲೆಯಾಯಿನಂತಿದ್ದ ಮಹಾಂಕಾಳಿಯಪ್ಪೆಲ್ಲ ಅದೇ ಪ್ರಕಾರವಾದ ಇನಿಮುಟ ಗ್ರಾಮ ರಾಷ್ಟ್ರನು ಕಾತೊಂದು ಬಚ್ಚಿನಂತಿತ್ತಿನ ಪಂಜುರ್ಲಿ ಧರ್ಮ ದೈವ ಸತ್ಯರ ಭಕ್ತರು ಸೇರಿದು ಪ್ರಾರ್ಥನೆಯನ್ನು ಮಾತನಾಡುತ್ತೀನಿ. ಕರ್ಮದ ಆದಿವಾಗಲು ಗ್ರಾಮದ ಒಡೆಯಾಯಿನಂತಿತ್ತಿನ ಮಹಾಗಣಪತಿ ದೇವರಿಗೂ ತರೆದಗ್ಗ ಒಂದು ಪಾದದ ಮಿತ್ರರು ನೆಲೆಯಿಂದಿಯಾಯಿನಂತಿತ್ತಿನ ಈಶ್ವರ ದೇವರಿಗಳ ನಾವು ಪ್ರಾರ್ಥನೆಯನ್ನು ಮಾತನಾಡುತ್ತಂದು ಈ ಜಾಗಡು ನೆಲೆಯಾಯಿನಂತಿತ್ತಿನ ಅಪ್ಪೆನು ಗಣಪತಿ ದೇವರನ್ನು ವೀರಭದ್ರ ಸ್ವಾಮಿ ಇಲ್ಲ ಮಹಾಂಕಾಳಿಯಪ್ಪೆಲ್ಲ ಪಂಚುರ್ಲಿ ಧರ್ಮದೈವ ಸತ್ಯರ ಭಕ್ತಿಯ ಪ್ರಾರ್ಥನೆಯನ್ನು ಮಾತನಾಡುತ್ತದೆ. ಈ ಕರ್ಮವೀಡು ಧರ್ಮನಾಶ ಆದ ಅಧರ್ಮನೇ ನೆಲೆಹಾಸಿನ ಚಿತ್ತಿನ ಸಂದರ್ಭಗಳು ಆದಿನಾರಾಯಣ ದೇವರನ್ನ ಸಂಕಲ್ಪ ಪ್ರಕಾರ ಪಂಜಿತ ರೂಪವನ್ನು ಧಾರಣೆ ಮಲ್ತದ್ದು ಈಶ್ವರ ದೇವರನ್ನ ಶಾಪ ಅದೇ ಪ್ರಕಾರವಾದ ಅಪ್ಪೆ ಪಾರ್ವತಿನ ಕುರಿಪುನ ಕರಿಪುನ ಒಂಜಿ ವರಬಲನು ಪಡೆತಂದು ಈ ಕರ್ಮಭೂಮಿಡು ಧರ್ಮನು ನೆಲೆ ಮಲ್ಕೊಡು ಅಧರ್ಮನು ನಾಶ ಮಲ್ಕೊಡು ಪಂಚಿನ ಚಿತ್ತಿನ ಸಂಕಲ್ಪ ಪ್ರಕಾರದು ವಾಕಾಲುಡು ಈ ಒಂದು ಸೇವೆ ಕಲ್ಲಿಗೆ ಬತ್ತದು ನೆಲೆಯಾತಿ ಅಂತ ಪಂಚಿನ ಚಿತ್ತಿನ ಸತ್ಯ ನಂಗೇರಿಗಳ ಗೊತ್ತಜ್ಜಿ ಅಂತೂ ಆ ಕಾಲದ್ದು ಈ ಕಾಲ ಉಂಟಲ್ಲ ಈ ಮಣ್ಣುಡು ಸೇವೆ ಕಲ್ಲು ಪಂಚುರ್ಲಿ ಪಂಚಿನ ಚಿತ್ತಿನ ಉದರನಿಗೆ ತಂದು ಆ ಕಾಲದ್ದು ಈ ಕಾಲ ಉಂಟಲ್ಲ ಅದೊಂದು ಆಪಿನ ಪೂಪಿನ ಬರ್ಬ ಪಂಚಮಿ ಆಗಿ ಹೋಗ ಒಂದೇ ಮಾತ ಭಕ್ತ ಜನಗಳೇನು ಗ್ರಾಮ ರಾಷ್ಟ್ರದಗಳೇನು ಯಜಮಾನ ವರ್ಗದಗಳೇನು ಮಾತ್ರ ತುಂಬುದಿ ಒಂದು ನಡ್ಕೊಡೊಂದು ಬತ್ತಿನಂದಿತ್ತಿನ ಮಾಮಲ್ಲ ಶಕ್ತಿ ಅಂತಾದ ಈ ವಿಧಿ ಕಲ್ಲಡ ಜಾತ್ರಾ ಮಹೋತ್ಸವದ ಸಂದರ್ಭಗಳು ದೇವರಿಗೆ ರಂಗಪೂಜೆ ರಥೋತ್ಸವನ ಮಾತ ಪಡೆದೊಂದು ಮಹಾಂಕಾಳಿ ಅಪ್ಪೆನಲ್ಲ ಅನುಗ್ರಹ ಆಶೀರ್ವಾದನ ಮಾತ ಪಡೆದೊಂದು ಈ ಒಂದು ಸಂದರ್ಭಗಳು ಗ್ರಾಮ ರಾಷ್ಟ್ರಗಳು ಮಾತ ಪಂಜುರ್ಲಿನ ಒಂದು ಅನುಗ್ರಹ ಆಶೀರ್ವಾದನ ಮಾತ ಪಡೆದವರು ಗ್ರಾಮ ರಾಷ್ಟ್ರಗುದಾದ ಒಂದು ಅರಿಷ್ಟಾದಿ ದೋಷಗಳು ಬರ್ಬೇಕಿನ ನಾಡಲು ಅವಿರ ಮಾತ ನಾಶ ಮಲ್ತದು ಈ ಮಣ್ಣಡಿ ನಿಮುಟ ಆ ರೀತಿಯಾದ ಭಕ್ತ ಜನಗಳಿಗೆ ಮಾತ ಪೂರ್ಣಪರಾಯಣ ಜಿತ್ತಿನ ಇಷ್ಟಾರ್ಥನ ಅನುಗ್ರಹ ಮಲ್ಪಾದ ರಕ್ಷಣೆ ಕೊಟ್ಟು ಕಾತೊಂದು ಹೋದರ ನಮ್ಮ ಮಿತ್ತುಗಳ ಕೂಡ ಆಯ್ನಂಚಿತ್ತಿನ ಅನುಗ್ರಹ ಆಶೀರ್ವಾದನ ಮಾತ ಕುರಿತು ಮೇಲುಕಾಲು ಗಾಪಿನಂಚಿತ್ತಿನ ನಾದೋಜಿ ಬರ್ನುಂಜಿರ್ಲಿನ ನೇಮೋತ್ಸವ ನವಿದ ಪೊರ್ಲೊಡೆ ಮಲ್ಪಾದ ವಿಶೇಷವಾದ ಈ ಒಂಜಿ ಪಂಜುರ್ಲಿನ ಧರ್ಮ ದೈವ ಸತ್ಯದ ಅನುಗ್ರಹ ಇರ್ತಾವರೆ ಏರು ಮಾತ ಭಕ್ತ ಜನಕರು ಮಾತ ಈ ಮಣ್ಣು ಬತ್ತದು ಸ್ವಾಮಿ ಪಂಜುರ್ಲಿ ಎಂಕಲೆಗೆ ಈ ಅನುಗ್ರಹ ಮಲ್ಪಲ ಅನ್ಪಂಚಿನ ಪ್ರಾರ್ಥನೆ ಪ್ರಾರ್ಥನೆಗೂ ಪಂಜುರ್ಲಿ ದೊಡ್ಡ ರೀತಿಯ ಅನುಗ್ರಹ ಆಶೀರ್ವಾದ ಮಾತ ಕುರಿದು ಆಪಿನ ಜಿತ್ತಿನ ಕಾರ್ಯಭಾಗ ಪೊರ್ಲೊಡೆ ಮಲ್ಪಾದ ಗ್ರಾಮ ರಾಷ್ಟ್ರಕ್ಕೆ ಅನುಗ್ರಹ ಮಲ್ಪಾದ ಕಾದೊಂದು ಬರೋಡು ಬಂದು